ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ರಿಜಿಸ್ಟರ್ಡ್ ಸುಳ್ಯ ಪದವು. ಯುವಶಕ್ತಿ ಉತ್ಸವ 2024 ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಸುಧೀರ್ ನಾಯಕ್ ಇಂದಾಜೆ ಇವರ ದಿವ್ಯ ಹಸ್ತದಿಂದ ಆಯುಧ ಪೂಜಾ ಸುಳ್ಯ ಪದವು ವೇದಿಕೆಯಲ್ಲಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ ಸುಧೀರ್ ನಾಯಕ್ ಇಂದಾಜೆ ಸುಳ್ಯ ಪದ ಇವರು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವ ನೆಲೆಯಲ್ಲಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಎಲ್ಲ ದೂರದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯುವಶಕ್ತಿ ಕಾರ್ಯಕ್ರಮದ ಲೋಗೋವನ್ನು ಶ್ರೀ ಪ್ರಕಾಶ್ ಮರದಮೂಲೆ ಇವರು ಬಿಡುಗಡೆಗೊಳಿಸಿದರು. ಲೋಗೋ ಇದೆ, ಆ ಲೋಗೋವನ್ನ ಪ್ರಕಾಶ್ ಮರದಮೂಲೆ ಇವರು ತಮ್ಮ ದಿವ್ಯ ಹಸ್ತದಿಂದ ಈಗ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಯುವಶಕ್ತಿ ಉತ್ಸವ 2024 ಲೋಗೋ ಈಗ ಪ್ರಕಾಶ್ ಮರದಮೂಲೆ ಇವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಆಯುಧ ಪೂಜಾ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸುಂದರ ಕನ್ನಡ್ಕ, ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಬೆಳ್ಳಿಯಪ್ಪ ಗೌಡ ಶಬರಿನಗರ, ಜಾಗೃತ ಹಿಂದೂ ಜಾಗರಣದ ಅಧ್ಯಕ್ಷರಾದ ಶ್ರೀ ಅಶೋಕ್ PS, ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗದ ಗೌರವ ಅಧ್ಯಕ್ಷರು ಶ್ರೀ ವಿನಯ್ ಬೋಲುಗುಡ್ಡೆ, ಅಧ್ಯಕ್ಷರಾದ ಗುರುಕಿರಣ್ ರೈ NG ಹಾಗೂ ಪದಾಧಿಕಾರಿಗಳು, ಸದಸ್ಯರು, ಊರ ಪರ ಊರ ನಾಗರಿಕರು ಪಾಲ್ಗೊಂಡಿದ್ದರು.